ಸಿಂಗಾರ ಜೊತೆಗಿದೆ, ಹಳದಿಯ ರಂಗೇರಿದೆ. ಎಲ್ಲ ಸಂಬಂಧ ಒಟ್ಟಿಗೆ ಹೊಳೆಯುತ್ತೆ. ಏಕ್ತಾ ದ ವೆಡ್ಡಿಂಗ್ ಕಲೆಕ್ಷನ್ ಬೈ ಆರಾ. ಆಗಮಿಸುತ್ತಿದೆ ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಗತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ಬಂದರು ಬಂದರು ಲಕ್ಷ್ಮಣರೇ, ಗುರುವರ್ಯ, ಮಿಥಿಲೆಯ ಆಹ್ವಾನವನ್ನು ಸ್ವೀಕರಿಸಿದವನು ನಾನು. ಸರಿ. ಅಲ್ಲಿಯ ರಾಜನಾದಂತಹ ಜನಕ ಮಹಾರಾಜ ತನ್ನ ಮಗಳಾದಂತಹ ಸೀತೆಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ಓಹೋ. ಅದಕ್ಕೆ ವಿಶ್ವಾಮಿತ್ರ ಮಹಾಮುನಿಗಳು ಬರಬೇಕು ಎಂಬುದಾಗಿ ಕರೆ ಬಂದಿದೆ.
ಜೊತೆಯಲ್ಲಿ ನೀವು ಕೂಡ ಇದ್ದೀರಿ. ಹೊರಟವರಿದ್ದೇವೆ ನಾವು. ಹೌದು, ಬಹಳಷ್ಟು ಕ್ರಮಿಸಿದವರಿದ್ದೇವೆ. ಹಾ, ನನ್ನ ಹಿಂದೆಯೇ ನೀವು ಕೂಡ ಬರುತ್ತಾ ಇದ್ದೀರಿ. ನಿಮ್ಮನ್ನು ಅನುಸರಿಸಿಕೊಂಡು ನಾವು ನಡೆಯುತ್ತಾ ಇದ್ದೇವೆ. ಶೋಣಾ ನದಿಯನ್ನು ಉತ್ತರಿಸಿ ಮುಂದುವರಿಯುತ್ತಾ ಇದ್ದೇವೆ. ಹೌದು ರಾಮ, ಗುರುಗಳೇ, ಮಾರ್ಗಾಯಾಸವನ್ನು ಕಳೆಯಲು ಕತೆಗಳನ್ನು ಹೇಳುತ್ತಾ ಇದ್ದೇನೆ. ಹೌದು, ಏಕಾಗ್ರ ಚಿತ್ತದಿಂದ ಕೇಳುತ್ತಾ ನನ್ನ ಕೂಡ ಬರುವವರಿದ್ದೀರಿ. ಹಾ ಮಕ್ಕಳೇ, ಗುರುವರ್ಯ, ಕಂಡೀರ ಏನು? ಆ ಹರಿಯುತ್ತಿರುವಂತಹ ನದಿ ಪಾಪನಾಶಿನಿ ಎಂಬುದಾಗಿಯೇ ಹೆಸರು. ಹಾ, ಭಾಗೀರಥಿ, ಹಾ, ಗಂಗೆ. ಹೌದು, ನಿಮ್ಮ ಪೂರ್ವಜರಿಂದಲೇ ಭೂಮಿಗೆ ಬಂದಿದೆ. ಹಾ, ಎಂತಹ ಹಠವಾದಿ ಭಗೀರಥ! ಅವನ ಛಲದಿಂದಲೇ, ತಪಸ್ಸಿನ ಫಲದಿಂದಲೇ ಭೂಲೋಕದಲ್ಲಿ ಪಾಪನಾಶಿನಿಯಾಗಿ ಹರಿಯುತ್ತಾ ಇದ್ದಾಳೆ. ಹೌದು, ಅದರಲ್ಲಿಯೂ ನಾವು ಕೂಡ ಮಿಂದೆದ್ದಿದ್ದೇವೆ. ಗುರುವರ್ಯ, ಹಾ, ನೀವಾಡಿದ ಒಂದೊಂದೇ ಕಥೆಗಳನ್ನು ಕೇಳುತ್ತಾ ಕೇಳುತ್ತಾ ಸಾಗಿದ ಕಾಲಕ್ಕೆ ಒಂದೊಂದು ಕಥೆಯಲ್ಲಿಯೂ ಕೂಡ ಜೀವನಕ್ಕೆ ಬೇಕು ಬೇಕಾದಂತಹ ವಿಚಾರಗಳಿದೆ ಎನ್ನುವ ಹಾಗೆ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಅದನ್ನು ನೀವು ರೂಢಿಸಿಕೊಂಡರೆ ಮುಂದೆ ನಿಮ್ಮ ಬಾಳ್ವೆ ಒಳಿತಾಗುತ್ತದೆ. ಹಿರಿಯರಿಗೆ ಸದ್ಗತಿ ಪ್ರಾಪ್ತವಾಗಲಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿಯೇ ತನ್ನ ಪ್ರಯತ್ನದ ಮೂಲಕವಾಗಿಯೇ ನಮ್ಮ ವಂಶಜನಾದಂತಹ ಭಗೀರಥ ಮಾಡಿದ ಸಾಧನೆ ಗಂಗೆ ಎನ್ನುವವಳು ಇಲ್ಲಿಯ ತನಕ ಬರುವುದಕ್ಕೆ ಕಾರಣವಾಯಿತು. ಹೌದು. ಹಾಗಾದರೆ ಪ್ರಯತ್ನ ಪಟ್ಟೆವು ಅಂತಾದರೆ ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ಭಗೀರಥನ ಜೀವನವೇ ನಮಗೆ ಆದರ್ಶ ಅಂತ ನಾವು ತಿಳಿಯುತ್ತೇವೆ. ನಿಮ್ಮ ಮೂಲ ಪುರುಷನಲ್ವೇ? ಹೌದು. ಅವನು ಮಾಡಿದಂತಹ ವಿಚಾರವನ್ನು ನೀವು ತಿಳಿದುಕೊಂಡವರಿದ್ದೀರಿ. ಮಕ್ಕಳೇ, ಇಲ್ಲಿಂದ ಮುಂದುವರಿಯೋಣ. ಸರಿ. ಮುಂದುವರಿದಂತಹ ಕಾಲದಲ್ಲಿ ಈ ಪಟ್ಟಣ ಯಾವುದು ಗೊತ್ತೇ? ಯಾವುದು? ವಿಶಾಲ ಪಟ್ಟಣ. ಇಲ್ಲಿಯ ದೊರೆ ಯಾರು ಗುರುಗಳೇ? ಸುಮತಿ. ಹಾಗಾದ್ರೆ ಇವನಿಂದ ಮುಂದೆ ನಿಮಗೆ ಒಳಿತಾಗಲಿಕ್ಕಿದೆ. ಆದ್ದರಿಂದ ಇವನ ಆತಿಥ್ಯವನ್ನು ಸ್ವೀಕರಿಸಿ 1 ದಿವಸ 2 ದಿವಸ ಇಲ್ಲಿ ತಂಗೋಣ. ಮತ್ತೆ ನಮ್ಮದಾದಂತಹ ಯಾವ ಪ್ರಯಾಣ ಉಂಟೋ ಅದನ್ನು ಮುಂದುವರಿಸೋಣ. ಗುರುಗಳೇ, ಸುಮತಿ ಮಹಾರಾಜನ ಆಶ್ರಯದಲ್ಲಿದ್ದಂತಹ ಕಾಲಕ್ಕೆ ಬೇಕು ಬೇಕಾದಂತಹ ರಾಜಧರ್ಮವನ್ನ ಅವ ನಮಗೆ ಬೋಧಿಸಿದ. ಹೌದು. ರಾಜಕೀಯವಾಗಿ ರಾಜನಾದವ ಯಾವ ರೀತಿಯಾಗಿ ಆಳ್ವಿಕೆಯನ್ನ ಮಾಡಬಹುದು ಎನ್ನುವುದನ್ನ ತಾನು ಅರಿತುಕೊಂಡಂತಹ ಸತ್ಯ ಸಂಗತಿಗಳೇನುಂಟು ಅದೆಲ್ಲವನ್ನೂ ಕೂಡ ನಾವಿದ್ದಷ್ಟು ದಿವಸ ನಮಗೆ ಸಮರ್ಪಕವಾಗಿ ಅವ ಬೋಧಿಸಿದವನಿದ್ದಾನೆ. ನಿಜ. ಆ ಕಾರಣದಿಂದ ನಾಳೆ ನಾವು ಆಳ್ವಿಕೆಯನ್ನ ಮಾಡುತ್ತೇವೆ ಅಂತಾದ್ರೆ ಒಂದರ್ಥದಲ್ಲಿ ಸುಮತಿ ಮಹಾರಾಜನ ಕೊಡುಗೆ ಇದೆ ಎನ್ನುವ ಹಾಗೆ ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಹೌದು ಮಕ್ಕಳೇ, ಅವನ ಆತಿಥ್ಯವನ್ನು ಸ್ವೀಕರಿಸಿ ಅಲ್ಲಿಂದ ನಾವು ಮುಂದೆ ಹೊರಟವರಿದ್ದೇವೆ. ಹೌದು. ನೋಡಿದೆಯಾ? ಏನು? ಹೌದು, ಅದು ಗೌತಮನ ಆಶ್ರಮ. ಆಶ್ರಮವನ್ನೇನೋ ಕಾಣುತ್ತಾ ಇದ್ದೇನೆ. ಆದರೆ ಆಶ್ರಮ ಮಾತ್ರ ಗೋಚರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು. ಯಾವನೇ ಒಬ್ಬ ಋಷಿಗಳನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಜನ ಸಂಚಾರಗಳಿಲ್ಲ. ಎತ್ತ ನೋಡಿದ ರತ್ತ ಕತ್ತಲೆ ಆವರಿಸಿಕೊಂಡಿದೆ. ಹೌದು. ನೀವು ಆಡುವುದಕ್ಕೆ ತೊಡಗಿದ್ದೀರಿ ಗೌತಮರ ಆಶ್ರಮ ಅಂತ. ಹೌದು. ಗೌತಮರ ಆಶ್ರಮ ಅಂತ ಹೇಳಿದ ಮೇಲೆ ಶಿಷ್ಯ ಸಂದೋಹವೋ ಋಷಿ ಸಂದೋಹವೋ ಇರಲೇಬೇಕು ತಾನೆ. ಅದು ಯಾವುದು ಕಾಣುತ್ತಾ ಇಲ್ಲ ಗುರುಗಳೇ. ಮಕ್ಕಳೇ, ಗಂಡ ಹೆಂಡತಿ ಅಥವಾ ಒಂದು ಮನೆ ಎಂಬುದರಲ್ಲಿ ಜೊತೆಯಾಗಿದ್ದರೆ ಅದು ಸ್ವರ್ಗ ಸುಖವಾಗುತ್ತದೆ. ಹೌದು. ಸಂಸಾರ ಸುಖವಾಗಿ ಸಾಗುತ್ತದೆ. ಗಂಡ ಹೆಂಡಿರಲ್ಲಿ ಒಬ್ಬರೂ ಕೂಡ ಇಲ್ಲ ಅಂತಾದರೆ ಅದು ಜೀವನ ಅಥವಾ ಬದುಕು ಎಂಬುದು ತಿಳಿದುಕೊಳ್ಳಲು ಸಾಧ್ಯವಾಗದೆ ಹೋಗುತ್ತದೆ. ಹಾಗಾದರೆ ಈ ಹೊತ್ತಿಗೆ ಈ ಆಶ್ರಮ ಈ ರೀತಿಯಾಗಿರಲು ಇಲ್ಲಿ ಮುಖ್ಯವಾದಂತಹ ಚೇತನ ಇಲ್ಲವಾಗಿ ಹೋಗಿದೆ. ಅಂದರೆ ಅಲ್ಲಿ ಒಂದು ಹಿರಿದಾದ ಬಂಡೆ ಕಾಣುತ್ತಾ ಉಂಟಾ? ಹೌದು. ಆ ಬಂಡೆ ನಿನಗಾಗಿ ಕಾಯುತ್ತಾ ಉಂಟು. ಹೌದೇ? ನಿನಗೊಂದು ನಿರ್ದೇಶನ ನಾನು ಮಾಡ್ತಾ ಇದ್ದೇನೆ. ಏನು ಗುರುಗಳೇ? ನಿನ್ನ ಪಾದವನ್ನು ಆ ಬಂಡೆಗೆ ತಾಗಿಸಬೇಕು. ಗುರುಗಳೇ, ಆಶ್ರಮ ಅಂತ ಹೇಳಿದ್ರೆ ಏನು ಅಂತ ನಾವು ನೋಡಿದವರು ತಿಳಿದವರು. ಆದ್ರೆ ಈ ಆಶ್ರಮವನ್ನ ಕಾಣುವಾಗ ಅದಕ್ಕೆ ವ್ಯತಿರಿಕ್ತವಾಗಿ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ನೀವು ಆಡುವುದಕ್ಕೆ ತೊಡಗಿದಿರಿ, ಮುಂದೊಂದು ಶಿಲೆ ಎನ್ನುವಂಥದ್ದಿದೆ, ಪಾದಸ್ಪರ್ಶ ಮಾಡಬೇಕು ಎನ್ನುವ ಹಾಗೆ. ಗುರುಗಳೇ, ನಿಮಗೆ ಅಭಿನಮಿಸಿ ಆ ಶಿಲೆಗೆ ಪಾದಸ್ಪರ್ಶವನ್ನ ಮಾಡುತ್ತೇನೆ. ರಾಮಚಂದ್ರ
ಆಶ್ಚರ್ಯವಲ್ವೇ ಇದು? ಎನಿದ ಚರಿ ಶಿಲೆಯ ತೆರನಿ ನೆಲದೋಳ್ ಅವಿದೆಯ ರಾಮಚಂದ್ರಮ್ಮ, ಆಶ್ಚರ್ಯವನ್ನೇ ನಾ ಕಾಣುತ್ತಾ ಇದ್ದೇನೆ. ಗೌತಮ ಮುನಿಗಳ ಆಶ್ರಮ ಅಂತ ಗುರುಗಳು ಆಡಿದರು. ಹೌದು. ಮುಂದೆ ಒಂದು ಶಿಲೆ ಕಾಣುತ್ತಾ ಇದೆ, ನಿನ್ನ ನಿರೀಕ್ಷೆಯಲ್ಲೇ ಇದ್ದಾಳೆ ಅಂತ ಗುರುಗಳು ಆಡಿದರು. ನಾ ಪಾದ ಸ್ಪರ್ಶವನ್ನ ಮಾಡಿದ ಕಾಲಕ್ಕೆ ಶಿಲೆಯೇ ನಾರೀ ರೂಪವನ್ನ ಅಂತೂ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸುವುದಕ್ಕೆ ಸಾಧ್ಯವಾಯಿತು. ಕೇವಲ ನಾರೀ ರೂಪವನ್ನಂತೂ ಕಾಣಿಸಿಕೊಂಡುದು ಮಾತ್ರವಲ್ಲ, ಜಯ ಜಯ ರಾಮಚಂದ್ರ ಎನ್ನುವ ಹಾಗೆ ನನ್ನ ಹೆಸರನ್ನೇ ಹೇಳಿ ಆಡುವುದಕ್ಕೆ ತೊಡಗಿದಾಗ ಮತ್ತು ಆಶ್ಚರ್ಯವನ್ನ ನಾ ಕಾಣುತ್ತಾ ಇದ್ದೇನೆ. ಹೌದೇ? ಪ್ರಪಂಚ ಮುಖದಲ್ಲಿರುವಂತಹ ಮುಖದಲ್ಲಿ ಸ್ತ್ರೀಯರನ್ನ ತಾಯಿ ಸ್ಥಾನದಲ್ಲಿ ಕಾಣಬೇಕು ಅಂತ ನಮಗೆ ಗುರು ಉಪದೇಶ. ಹಾಗಾಗಿಯೇ ನಿನ್ನನ್ನು ತಾಯೇ ಅಂತ ನಾ ಸಂಬೋಧಿಸಿದವನಿದ್ದೇನೆ. ಅಮ್ಮ ರಾಮಚಂದ್ರಮ್ಮ, ವಿಸ್ಮಯಕಾರಿ ಘಟನೆ ಇಲ್ಲಿ ನಡೆದು ಹೋಯಿತು. ಯಾರೇ ಆದರೂ ಇದನ್ನು ವಿಸ್ಮಯ ಅಂತ ಆಡಲೇಬೇಕು ಹೊರತು ಬೇರೇನು ಆಡುವುದಕ್ಕೆ ಸಾಧ್ಯ ಇಲ್ಲ ತಾಯೇ. ಶಿಲೆಯೊಳಗೆ ನೀ ಅವಿತುಕೊಂಡೆಯಾ? ಛೇ, ಚಿಕ್ಕದಾದ ಶಿಲೆಯೊಳಗೆ ನಿನ್ನಂತಹ ಮಮತಾಮಯಿ ಹೇಗೆ ಅವಿತುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ? ಖಂಡಿತ ಇಲ್ಲ. ಹಾಗಾದರೆ ನೀ ಬಂದುದಂತೂ ಸತ್ಯವೇ ತಾನೆ? ಹೌದು. ಪಾದಸ್ಪರ್ಶ ಮಾಡಿದ ಕಾಲಕ್ಕೆ ನೀನೇ ಮೇಲೆದ್ದು ಬಂದವಳಿದ್ದಿ. ತಾಯೇ ರಾಮಚಂದ್ರಮ್ಮ, ಏನು ಎನ್ನುವುದೇ ನನಗರ್ಥವಾಗುತ್ತಾ ಇಲ್ಲ. ಯಾರು ನೀನು? ಯಾಕೆ ಹೀಗಾದೆ? ಎಲ್ಲವನ್ನೂ ಹೇಳುವೆಯಾ? ರಾಮಚಂದ್ರಮ್ಮ, ನಿನ್ನ ಪಾದಸ್ಪರ್ಶವಾದೊಡನೆ ನನ್ನನ್ನು ಕಂಡು ನಾನ್ಯಾರೆಂಬುದನ್ನು ಕೇಳುತ್ತಾ ಇದ್ದೀಯಲ್ಲ. ಹೌದು. ನಾನು ವನಜ ಭವನ ಸುತೆಯು ಮುನಿಪ ಗೌತಮನನ್ನು ವಟಿಸಿ ಘನತೆಯಿಂದ ಬಾಳುತ್ತಿದ್ದೆ ರಾಮಚಂದ್ರ.
ತಾಯೇ, ನನ್ನ ಪರಿಚಯವನ್ನು ಹೇಳುವುದಾದರೆ ಬ್ರಹ್ಮ ಮಾನಸ ಪುತ್ರಿಯಾಗಿ ಗೌತಮ ಮಹರ್ಷಿಯ ಧರ್ಮಪತ್ನಿಯಾಗಿದ್ದೇನೆ. ಓಹೋ, ಅಹಲ್ಯೆ ನಾಮಕಳಾದ ನಾನು. ಅಹಲ್ಯೆ? ಹೌದು. ಗೌತಮ ಋಷಿಗಳೊಡನೆ ಸಹಬಾಳ್ವೆಯನ್ನು ನಡೆಸುತ್ತಾ ಹಲವು ವರ್ಷಗಳ ಕಾಲ ಉತ್ತಮ ದಾಂಪತ್ಯ ಜೀವನವನ್ನು ನಡೆಸಿದವರು. ಗೌತಮರ ಜೊತೆಯಲ್ಲಿ ಜೀವನವನ್ನು ಸಾಗಿಸಿದಂತಹ ನಿಮ್ಮ ಬಾಳ್ವೆ ಈ ರೀತಿ ಯಾಕಾಯಿತಮ್ಮ? ಅದೊಂದು ಘಟನೆ ಈ ರೀತಿಯಾಗಿ ಆಗುವುದಕ್ಕೆ ಕಾರಣವಾಯಿತು ರಾಮಚಂದ್ರ. ಏನದು? ಒಂದು ದಿನ ರಾತ್ರಿಯ ವೇಳೆಯ ಕುಕ್ಕುಟವೊಂದು ಕೂಗುವಂತಹ ಸ್ವರವನ್ನು ಆಲಿಸಿದಂತಹ ನಮ್ಮವರು ಮುಂಜಾನೆ ಆಯಿತು ಎಂಬುದಾಗಿ ಅರಿತು ನದಿಯ ಕಡೆಗೆ ನಿತ್ಯ ನೈಮಿತ್ಯಗಳನ್ನು ನೆರವೇರಿಸುವುದಕ್ಕಾಗಿ ತೆರಳಿದವರಿದ್ದಾರೆ. ತೆರಳಿದಂತಹ ಗೌತಮ ಋಷಿಗಳು ಕ್ಷಣಾರ್ಧದಲ್ಲೇ ಹಿಂತಿರುಗಿದವರೂ ಇದ್ದಾರೆ. ಬಂದಂತಹ ಅವರು ಹೊರಗೆ ಇನ್ನೂ ಕತ್ತಲೇ ಇರಬಹುದೆಂಬುದಾಗಿ ಭಾವಿಸಿ ಬಂದಿರಬಹುದು ಅಂತ ನಾನು ಭಾವಿಸಿಕೊಂಡೆ. ಸರಿ. ಹಾಗೆ ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದ ಸಮಯ ಗೌತಮರಲ್ಲಿ ವಿಚಿತ್ರವಾದ ವರ್ತನೆಗಳು ಕಾಣಿಸತೊಡಗಿತು. ಆಶ್ಚರ್ಯವೂ ನನಗಾಯಿತು. ಆದರೆ ಮುಂದೆ ಬಂದಂತಹ ಗೌತಮರು ಗೌತಮರಲ್ಲ, ಮತ್ತೆ ಗೌತಮರ ವೇಷಧಾರಿಯಾಗಿ ದೇವೇಂದ್ರನೇ ಬಂದಿದ್ದಾನೆ ಎಂಬುದಾಗಿಯೂ ತಿಳಿಯಿತು. ಆ ಕಾಲಕ್ಕೆ ಸಮಯವೂ ಮಿಂಚಿ ಹೋಗಿತ್ತು. ಆ ಹೊತ್ತಿಗಾಗಲೇ ನದಿ ಸ್ನಾನಕ್ಕೆ ಹೋದಂತಹ ಗೌತಮರು ಹಿಂತಿರುಗಿ ಬಂದು ಇರುವರನ್ನು ಕಂಡು ಕೋಪಗೊಂಡು ಶಾಪವನ್ನೂ ಇತ್ತವರಿದ್ದಾರೆ. ನೀನಿಲ್ಲಿ ಶಿಲೆಯಾಗಿ ಹೋಗು ಎಂಬುದಾಗಿ ನನ್ನನ್ನು ಶಪಿಸಿದರು. ಸರಿ. ಸಿಂಗಾರ ಜೊತೆಗಿದೆ, ಹಳದಿಯ ರಂಗೇರಿದೆ, ಎಲ್ಲ ಸಂಬಂಧ ಒಟ್ಟಿಗೆ ಹೊಳೆಯುತ್ತೆ. ಏಕ್ತಾ ದ ವೆಡ್ಡಿಂಗ್ ಕಲೆಕ್ಷನ್ ಬೈ ಆರಾ. ಇದನ್ನಾಲಿಸಿದ ನಾನು ಗೌತಮರಲ್ಲಿ ಪರಿಪರಿಯಾಗಿ ಬೇಡಿಕೊಂಡೆ. ಏನೆಂದು? ನಡೆದಂತಹ ಘಟನೆಗಳನ್ನು, ನನ್ನ ಮನದ ವಿಷಯಗಳನ್ನು ಅವರಿಗೆ ತಿಳಿಯಪಡಿಸಿದೆ. ಸರಿ. ಆ ಕಾಲಕ್ಕೆ ಅವರು ಆಡಿದರು. ಏನು? ನೀನೀಗ ಶಿಲೆಯಾಗಿ ಇರಲೇಬೇಕು. ಮುಂದೊಂದು ಕಾಲಕ್ಕೆ ಆ ಶ್ರೀಪತಿಯೇ ಶ್ರೀರಾಮನಾಗಿ ಅಯೋಧ್ಯೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಅವನ ಪಾದಸ್ಪರ್ಶವಾದಾಗ ನಿನ್ನನ್ನು ಉದ್ಧರಿಸುವವನಿದ್ದಾನೆ ಎಂಬುದಾಗಿ. ಸರಿ. ಹಾಗಾಗಿ ಆ ಕಾಲಕ್ಕೆ ಈ ಶಿಲೆಯೊಳಗೆ ಅಡಗಿ ಕುಳಿತು ಕಾಯುತ್ತಾ ಇದ್ದೇನೆ. ಸರಿ. ಜೀವವಿದ್ದು ಜೀವವಿಲ್ಲದಂಥ ಪರಿಸ್ಥಿತಿ ನನಗೊದಗಿದೆ.
ನಿನ್ನ ಪಾದ ಸ್ಪರ್ಶವಾದೊಡನೆ ಆ ಕಾಯುವಿಕೆಯ ಕಾಲವೂ ಕಳೆದು ಈ ಸ್ವರೂಪವು ನನ್ನದಾಗಿದೆ. ಹಾಗಾಗಿ ನನ್ನನ್ನು ಉದ್ಧರಿಸಿದ್ದಿ. ಹಾಗಾಗಿ ನಿನಗೆ ನಾನು ಶರಣು ಬಂದವಳಿದ್ದೇನೆ. ತಾಯೇ, ಶಿಲೆಯಾಗಿ ಬಹುಕಾಲ ಜೀವನವನ್ನು ಸಾಗಿಸಿದವಳು ನೀನು. ಗೌತಮರೇನಾಡಿದರು ಅಂತ ನಿನ್ನ ಮಾತಿನಿಂದಲೇ ನಾ ತಿಳಿದುಕೊಂಡೆ ಅಂತಾದರೆ ನೀ ಶಿಲೆಯಾಗಿ ಹೋಗು ಎನ್ನುವ ಹಾಗಾಡಿದಳು. ಎಲ್ಲೆಲ್ಲಿಗೂ ನಿನ್ನನ್ನು ದೂಡಿ ಹಾಕಿದ್ದಲ್ಲ, ಈ ಭುವಿಗೆ ಬೀಳುವ ಹಾಗೆ ಮಾಡಿದಳು. ಯಾಕೆ? ಆಕೆ ಸಹನಾಮೂರ್ತಿ ಇದ್ದಾಳೆ. ನಮ್ಮನ್ನು ಕ್ಷಮಿಸುವಂತಹ ಗುಣ ಯಾರಿಗಿರುವುದು ಅಂತ ಕೇಳಿದರೆ ಮಾನವನಾದವನಿಗೆ ಕ್ಷಮಯಾದರಿತ್ರಿ ಅಂತ. ಆಗು ಹೋಗುವಂತಹ ಎಲ್ಲ ಘಟನೆಗಳನ್ನು ಕೂಡ ತನ್ನೊಡಲಲ್ಲಿ ಇರಿಸಿಕೊಳ್ಳುತ್ತಾ ಮಾನವ ಮಾಡಿದ ತಪ್ಪುಗಳನ್ನೆಲ್ಲವನ್ನು ಕ್ಷಮಿಸುತ್ತಾ ಬರುವಂತಹ ಗುಣ ಇರುವುದು ಭೂಮಿ ತಾಯಿಗೆ ಮಾತ್ರ. ಅಂತಹ ಗೌತಮರು ನೀ ಭುವಿಯೊಳಗಿದ್ದು ಸಹನಾ ಮೂರ್ತಿಯಾಗಿಯೇ ಮೇಲೇರಬೇಕು ಎನ್ನುವಂತಹ ಭಾವದಿಂದಲೇ ನಿನಗೆ ಶಪಿಸಿದವರು ಅಂತ ನಾ ಭಾವಿಸ್ತೇನೆ. ತಾಯೇ, ಬಹುಕಾಲ ಶಿಲೆಯಾಗಿ ನಿಂತಹ ನಿನ್ನ ಇಂದಿನ ದಿವಸಕ್ಕಾಗುವಾಗ ನೀನೇನೋ ಆಡುವುದಕ್ಕೆ ತೊಡಗಿದಿ. ಉದ್ಧಾರ ಮಾಡಿದೆ ರಾಮ ಅಂತ ದೊಡ್ಡ ಮಾತು ತಾಯೇ. ಪಾದಸ್ಪರ್ಶ ಮಾಡಿದ್ದು ಮಾತ್ರ ನಾನು ಮುಂದಿನ ಜನಾಂಗಕ್ಕೆ ನೀನೊಬ್ಬಾಕೆ ಆದರ್ಶಪ್ರಾಯ ತಾಯಿಯಾಗಿ ಕಾಣಿಸುವುದಕ್ಕೆ ಸಾಧ್ಯವಾಯಿತು. ಎಲ್ಲ ನಿನ್ನ ಸಹನೆಯಿಂದಲೇ ಪ್ರಾಪ್ತಿಸಿತು ತಾಯೇ, ಪ್ರಾಪ್ತಿಸಿತು. ರಾಮಚಂದ್ರಮ, ನೀನೇನೋ ಸಹನೆಯಿಂದ ಪ್ರಾಪ್ತಿಸಿತು ಎಂದು ಆಡುತ್ತಾ ಇದ್ದಿ. ಹೌದು, ಆದರೆ ಮೋಸವಾಯಿತಲ್ವೇ? ಮೋಸವೇ? ಯಾರಿಗೆ? ಮೋಸಗೆ ಬಲಿಯಾದಿ ನಾನು. ನೀನಂದಂತೆ ಹೆಣ್ಣೆಂಬಳು ಸಹನಾಶೀಲೆ. ಹೌದು. ಮಾತಿಗೆ ಸಮಾನಳು. ಎಲ್ಲವೂ ಹೌದು. ಸರಿ. ನದಿಯಂತೆ ಹರಿಹರಿದು ತನ್ನ ಜೀವನವನ್ನು ಸಾಗಿಸುವವಳು ಹೆಣ್ಣು. ಸರಿ. ಆ ಮನೆಯನ್ನು ಬೆಳಗಬೇಕಾದವಳು. ಹೌದು. ಆದರೆ ರಾಮಚಂದ್ರಮ್ಮ, ಏನಮ್ಮ, ಈ ಕಾಲಕ್ಕೆ ಆ ಹರಿಬೇಕಾದಂತಹ ನದಿಯಾದವಳು ಶಿಲೆಯಾಗಿದ್ದಾಳೆ. ಹೌದು. ಈ ಶಿಲೆಯಾಗಿ ಇರುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನನ್ನದಾದ ತಪ್ಪಿನಿಂದ ಅಲ್ವೇ ಅಲ್ಲ. ಗೌತಮರು ಶಾಪ ಕೊಟ್ಟುದಲ್ವೇ ತಾಯೇ? ಗೌತಮರು ಶಾಪ ಕೊಡುವುದಕ್ಕೆ ಕಾರಣ ಏನು ಅಂತ ಯೋಚಿಸಿದ್ರೆ ಏನು? ಆ ಸುರಪತಿಯ ಮೋಸವಲ್ವೇ? ಹೇಗೆ? ಗೌತಮರ ವೇಷದಲ್ಲಿ ಬಂದಂತಹ ಸುರಪತಿಯಿಂದಾಗಿ ನಾನು ಆ ಭಾವಕ್ಕೆ ಒಳಗಾಗಬೇಕಾಗಿ ಬಂತು ಒಂದೊಮ್ಮೆಗೆ. ಹಾಗಾಗಿ ನಾನು ಮಾಡದ ತಪ್ಪಿಗೆ ನನಗೆ ಈ ರೀತಿಯಾದ ಸಹಸ್ರ ಕಾಲಗಳ ಕಾಲ ಶಿಲೆಯಾಗಿ ಬದುಕಬೇಕಾದಂತಹ ಒಂದು ಶಾಪವನ್ನು ಗೌತಮರು ನೀಡುತ್ತಾರೆ ಅಂತಾದರೆ ಇದು ನನಗೆ ಅನ್ಯಾಯವಲ್ಲವೇ? ದಾಶರಥಿಯಾದ ನೀನು ಈ ಕಾಲಕ್ಕೆ ನ್ಯಾಯವನ್ನು ಒದಗಿಸಬೇಡುವೆ? ತಾಯೇ ರಾಮಚಂದ್ರಮ್ಮ,
ನಾ ಮಾಡದೇ ಇದ್ದಂತಹ ತಪ್ಪಿಗೆ ನನಗೆ ಶಿಕ್ಷೆಯಾಗಿದೆ ಅಂತ ತಾವು ಆಡುವುದಕ್ಕೆ ತೊಡಗಿದ್ದೀರಿ. ಹೌದು. ಕೇವಲ ನಿಮ್ಮ ಮಾತಿನ ಧ್ವನಿಯನ್ನೇ ನಾವು ಹಿಡಿದು ಆಡಿದೆವು ಅಂತಾದರೆ ದೇವೇಂದ್ರನಿಗೂ ಶಿಕ್ಷೆಯಾಗಿದೆ ತಾನೆ. ಆಗಿದೆ. ಕೇವಲ ನಿಮಗೆ ಮಾತ್ರ ಶಾಪವನ್ನು ಕೊಟ್ಟುದಲ್ಲ, ದೇವೇಂದ್ರನಿಗೂ ಶಾಪವನ್ನು ಕೊಟ್ಟವರಿದ್ದಾರೆ ಗೌತಮ ಮುನಿಗಳು. ಹೌದು. ಅವ ಮಾಡಿದ ಮೋಸದಿಂದಲಾಗಿ ನನಗೆ ಶಿಕ್ಷೆಯಾಗಿದೆ ಎನ್ನುವ ಹಾಗೆ ತಾವು ಆಡುವುದಕ್ಕೆ ತೊಡಗುತ್ತೀರಿ. ಮೋಸ ಮಾಡಿದ್ದು ದೇವೇಂದ್ರ, ಮೋಸಕ್ಕೆ ಬಲಿಯಾದೆ ನಾನು. ಹೌದು. ಸುರಪತಿಯಿಂದಲಾಗಿ ನಾ ಮೋಸಕ್ಕೆ ಬಲಿಯಾದವನಿದ್ದೇನೆ. ಶಿಕ್ಷೆಯನ್ನು ಸಾವಿರ ವರ್ಷಗಳಷ್ಟು ಕಾಲ ನಾ ಅನುಭವಿಸ್ತಾ ಇದ್ದೇನೆ ಅಂತ ತಾವು ಆಡುವುದಕ್ಕೆ ತೊಡಗಿದ್ದೀರಿ. ಹೌದು. ತಾಯೇ, ನಿಮಗೆ ಶಿಕ್ಷೆಯಾಗುವುದಕ್ಕೊಂದು ಕಾರಣ ಇದೆ ತಾನೆ. ಏನದು? ಆಚಾರ ಮೀರಿದ್ರಲ್ವೇ ತಾವು. ಪತಿಯಾಚಾರಗಳ ನೀ ಮರೆತು ಸಾವಿರಗಳ ವರ್ಷಗಳಷ್ಟು ಕಾಲ ಶಿಲೆಯಾಗಿದ್ದ ಸಮಯದಲ್ಲೇ ನೀ ಏನು ತಪ್ಪು ಮಾಡಿದ್ದೆ ಎನ್ನುವುದನ್ನು, ಅಥವಾ ಯಾವ ತಪ್ಪಿಗೋಸ್ಕರವಾಗಿ ನಾ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನೆ ಎನ್ನುವುದನ್ನು ನೀನು ಅರಿತುಕೊಂಡಿರಬಹುದು. ಆದರೂ ರಾಮನಾದಂತಹ ನನ್ನ ಮೂಲಕವಾಗಿ ನಾಳಿನ ಪ್ರಪಂಚಕ್ಕೊಂದು ಸಮರ್ಪಕವಾದಂತಹ ಉತ್ತರವನ್ನು ನೀ ನಿರೀಕ್ಷಿಸಿಯೇ ನನ್ನಲ್ಲಿ ಕೇಳಿರಬಹುದು ಅಂತ ನಾ ಭಾವಿಸ್ತೇನೆ ತಾಯಿ. ಸರಿ. ಋಷಿಪತ್ನಿಯಾದಂತಹ ನಿನಗೆ, ಪತಿವ್ರತ ಸ್ತ್ರೀಯಾದಂತಹ ನಿನಗೆ ಯಾವ ತಪ್ಪಿಗೆ ಶಿಕ್ಷೆಯಾಗಿ ನಾ ಶಿಲೆಯಾಗಿದ್ದೇನೆ ಎನ್ನುವುದನ್ನು ಅರಿತುಕೊಳ್ಳುವಂತಹ ಸಾಮರ್ಥ್ಯ ಇದೆ ತಾಯೆ. ಆದರೂ ನನ್ನ ಮುಂಭಾಗದಲ್ಲೇ ನೀ ಪ್ರಶ್ನೆಯನ್ನು ಮುಂದಿಟ್ಟೆ. ಹೌದು. ಗುರುಗಳ ಮುಖವನ್ನು ನೋಡಿದಾಗ ಗುರುಗಳು ನೆಲನೋಟಕರಾದವರಿದ್ದಾರೆ. ಅದರ ಅರ್ಥ ನೀನೇ ಉತ್ತರಿಸಬೇಕು ಅಂತ ಭಾವಿಸಿ ನಾ ಉತ್ತರಿಸುವುದಕ್ಕೆ ಮುಂದಾಗುತ್ತೇನೆ ತಾಯಿ. ಸರಿ. ಪತಿಯಾಚಾರವ ಮರೆತು ಸ್ತ್ರೀಯಾದವಳಿಗೆ ಹೀಗೆ ಜೀವನವನ್ನು ಸಾಗಿಸಿಕೊಳ್ಳಬೇಕು ಎನ್ನುವಂಥ ಒಂದು ರೀತಿ ನಿಯಮಗಳೆನ್ನುವಂಥದ್ದಿರ್ತದೆ ತಾಯಿ. ಸತ್ಯ. ಆಚಾರ ಎನ್ನುವುದನ್ನು ಮೀರಿ ನಾವು ಯಾವತ್ತೂ ನಡೆಯಬಾರದು, ನಡೆಯಕೂಡದು. ನಡೆದೆವು ಅಂತಾದರೆ, ನಾವು ಎಡವಿದೆವು ಅಂತಾದರೆ ಆ ಎಡವಿದಲ್ಲಿಗೆ ನಮಗೆ ಶಿಕ್ಷೆ ಎನ್ನುವುದು ಪ್ರಾಪ್ತವಾಗುತ್ತದೆ. ಸರಿ. ನೀ ಎಡವಿದ್ದಿ ಎನ್ನುವುದನ್ನು ಗಮನದಲ್ಲಿಟ್ಟಂತಹ ಗೌತಮರು ನಿನಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ತಾಯಿ. ಓಹೋ. ಕೇವಲ ಪತಿಯ ಜೊತೆಯಲ್ಲಿ ಜೀವನವನ್ನು ಸಾಗಿಸಿದವಳಾದರೂ ಕೂಡ 2 ಮಕ್ಕಳ ತಾಯಿ ನೀನಾಗಿದ್ದಿ. ಸರಿ. ಶತಾನಂದರೆನ್ನುವಂತಹ ಮಗನನ್ನು ಈ ಪ್ರಪಂಚಕ್ಕೆ ಕೊಟ್ಟವಳು ನೀನಾಗಿದ್ದಿ ತಾಯಿ. ಹೌದು. ಮಕ್ಕಳ ಮುಖವನ್ನು ಕಂಡ ಮೇಲೂ ಕೂಡ ಮಾರನಾಟದಿಂದ ನಾವು ಹಿಂದೆ ಸರಿಯದೇ ಇದ್ದರೆ ಏನಾಗುತ್ತದೆ ಎನ್ನುವುದು ಗೌತಮರು ಅರಿತುಕೊಂಡೇ ನಿನಗೆ ಶಿಕ್ಷೆಯನ್ನು ಕೊಟ್ಟವರಿದ್ದಾರೆ. ಓಹೋ. ಬೇರೇನೂ ಶಿಕ್ಷೆ ಕೊಟ್ಟದ್ದಲ್ಲ. ಇಂದಿನ ದಿವಸಕ್ಕೂ ಕೂಡ ಇಂದ್ರನನ್ನು ಕೊಂಡಾಡುವುದು ಹೇಗೆ ಅಂತ ಕೇಳಿದರೆ ಅಹಲ್ಯ ಜಾರ ಎನ್ನುವ ಹಾಗೆ. ಅವ ತಪ್ಪು ಮಾಡಿದ ಎನ್ನುವ ಕಾರಣಕ್ಕೋಸ್ಕರವಾಗಿ ಅಹಲ್ಯ ಜಾರ ಎನ್ನುವ ಹಾಗೆ ಇವತ್ತೂ ಕೂಡ ಲೋಕ ಆಡುತ್ತಾ ಇದೆ.
ಅವನಿಗೆ ಕೊಟ್ಟ ಶಾಪಕ್ಕನುಗುಣವಾಗಿ ಅದನ್ನು ಬೇರೆ ವಿಧವಾಗಿ ಅವ ಮಾಡುವುದರ ಮೂಲಕವಾಗಿ ಇಂದಿನ ದಿವಸಕ್ಕೆ ಅವ ಸಹಸ್ರಾಕ್ಷನಾಗಿರಬಹುದು. ತಾಯೇ, ಅವನಿಗೆ ಕೊಟ್ಟ ಶಿಕ್ಷೆ ಏನು ಅಂತ ಕೇಳಿದರೆ, ಎಲ್ಲವನ್ನೂ ಅವ ನೋಡುವ ಹಾಗಾಗಲಿ, ನೀನು ಯಾರನ್ನೂ ನೋಡುವುದು ಬೇಡ ಅಂತ. ಸರಿ. ಯಾಕೆ? ಇಬ್ಬರು ಜಾರಿದವರು ಹೌದು ತಾನೆ. ತಪ್ಪೆನ್ನುವಂಥದ್ದು ಎಲ್ಲರಿಂದಲೂ ಆಗಿದೆ. ಆದರೆ ಅವರು ದೇವತೆಗಳಿದ್ದಾರೆ, ದೇವೇಂದ್ರಾದಿ ಸುಮನಸರಿದ್ದಾರೆ. ಅವರ ಚರಿತೆಯೇ ಬೇರೆ, ಮನುಷ್ಯ ಸಹಜರಾದಂತಹ ನಮ್ಮ ಚರಿತೆಯೇ ಬೇರೆ ಆಗ್ತದೆ ತಾಯಿ. ಅವರ ಚರಿತೆಯನ್ನು ಮನುಷ್ಯರಾದ ನಮ್ಮ ಚರಿತೆಗೆ ಹೋಲಿಸುವುದಕ್ಕಾಗುವುದಿಲ್ಲ. ಅದು ದೇವಚರಿತೆಯಾಗುತ್ತದೆ. ಆ ದೇವಚರಿತೆಗೂ ಮನುಷ್ಯನ ಚರಿತೆಗೂ ವ್ಯತ್ಯಾಸಗಳನ್ನು ನಾವು ಕಾಣಬೇಕಾಗ್ತದೆ ತಾಯೇ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿದ್ದಂತಹ ಚಾಂಚಲ್ಯ ಎನ್ನುವ ಭಾವ ತಟಸ್ಥವಾಗಿ ಹೋಗಬೇಕು. ಮಕ್ಕಳಾದ ಮೇಲೂ ಕೂಡ ಅವ ಯಾರು ಎನ್ನುವುದನ್ನು ಅರಿತುಕೊಳ್ಳುವುದರ ಮೂಲಕವಾಗಿ ಅವನ ಜೊತೆ ನೀ ವ್ಯವಹರಿಸಿದ ಕಾರಣದಿಂದಲಾಗಿ ಆ ಚಾಂಚಲ್ಯ ಭಾವ ಎನ್ನುವುದು ನಿನ್ನ ಶರೀರದಿಂದ ಹೋಗಬೇಕು ಅಂತಾದರೆ ತಾಟಸ್ಥ್ಯ ಭಾವ ನಿನ್ನ ದೇಹಕ್ಕೆ ಬರಬೇಕು. ಆ ತಾಟಸ್ಥ್ಯ ಭಾವ ಎನ್ನುವುದು ನಿನ್ನ ದೇಹಕ್ಕೆ ಬರಬೇಕು ಅಂತಾದರೆ ಬೇರೇನಾಗುವುದಲ್ಲ, ನೀ ಶಿಲೆಯಾಗಬೇಕು ಎನ್ನುವುದನ್ನು ಅರಿತುಕೊಂಡೇ ಗೌತಮರು ಶಿಕ್ಷೆಯನ್ನು ಕೊಟ್ಟಿದ್ದಾರೆ ತಾಯಿ. ತಾಟಸ್ಥ್ಯ ಭಾವ ಎನ್ನುವುದು ನಿನ್ನ ಶರೀರಕ್ಕೆ ಬಂದಂತಹ ಸಮಯದಲ್ಲಿ ನಾನೇನು ಮಾಡಿದ್ದೇನೆ ಅಂತ ನಿನಗೆ ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಬಂದ ಕೂಡಲೇ ತಾವಾಡಿದ ನುಡಿ ಯಾವುದು ಅಂತ ಕೇಳಿದರೆ ಜಯ ಜಯ ರಾಮಚಂದ್ರ ಅಂತ. ನೀವು ಶಿಲೆಯಾಗಿದ್ದರೂ ಕೂಡ ಇಲ್ಲಿ ಆಗುವ ಬಂದು ಹೋಗುವ ಎಲ್ಲ ವರ್ತಮಾನಗಳನ್ನು ಕೂಡ ತಿಳಿಯುವ ಸಾಮರ್ಥ್ಯ ನಿಮ್ಮಲ್ಲಿತ್ತು. ಇಲ್ಲದಿದ್ದರೆ ನಾನೇ ರಾಮಚಂದ್ರ ಬಂದಿದ್ದೇನೆ ಅಂತ ನಿಮಗೆ ಹೇಗೆ ಅರಿಯುವುದಕ್ಕೆ ಸಾಧ್ಯವಾಗ್ತದೆ ತಾಯೇ? ನಿಮ್ಮಲ್ಲಿದ್ದುದು ಅಲ್ಲಿ ಅದರ ಒಳಗೆ ಶಿಲೆಯಾಗಿದ್ದರೂ ಕೂಡ ನೀವೇನು ಎನ್ನುವುದನ್ನು ತಿಳಿಯುವ ಸಾಮರ್ಥ್ಯ ನಿಮ್ಮಲ್ಲಿತ್ತು. ಶರೀರಕ್ಕಾದಂತಹ ಭಾವವಿಕಾರವು ಚಾಂಚಲ್ಯ ಎನ್ನುವುದು ಹೋಗಬೇಕು ಅಂತಿದ್ರೆ ತಾಟಸ್ಥ್ಯ ಭಾವ ನಿಮ್ಮ ದೇಹಕ್ಕೆ ಬರಬೇಕು ಎನ್ನುವುದನ್ನು ಅರಿತುಕೊಂಡಂತಹ ಗೌತಮರು ನಿಮಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದರ ಹೊರತಾಗಿ ಪತಿಯಾಚಾರವನ್ನು ಮರೆತು ನೀ ವ್ಯವಹರಿಸಿದ ಕಾರಣಕ್ಕೋಸ್ಕರವಾಗಿ ಇಂತಹ ಶಿಕ್ಷೆ ಎನ್ನುವುದು ನಿನ್ನ ಪಾಲಿಗೆ ಪ್ರಾಪ್ತವಾಗಿದೆ. ಪತಿವ್ರತ ಸ್ತ್ರೀಯಾದವಳಿಗೆ ತನ್ನ ಜೊತೆಯಲ್ಲಿರುವವಳು ಯಾರು ಎನ್ನುವುದನ್ನು ತಿಳಿಯುವ ಸಾಮರ್ಥ್ಯ ಎನ್ನುವಂಥದ್ದಿರ್ತದೆ. ಆದರೆ ನಿನ್ನ ಮನಸ್ಸು ಚಾಂಚಲ್ಯ ಭಾವವನ್ನು ಹೊಂದಿದ ಕಾರಣದಿಂದಲಾಗಿ ಬಂದವ ಯಾರು ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯವಾಗದೆ ಹೋಯಿತು. ಹಾಗಾಗಿಯೇ ನಿನಗೆ ಬೇಕಾದಂತಹ ಶಿಕ್ಷೆಯನ್ನು ಗೌತಮರು ಕೊಟ್ಟವರಿದ್ದಾರೆ. ತಾಯೇ, ಎಷ್ಟು ವರ್ಷಗಳಾಯಿತೋ ಏನೋ ರಾಮಚಂದ್ರನನ್ನು ಕಾಣಬೇಕು ಅಂತ ನೀ ಬಯಕೆಯನ್ನು ಹಂಬಲವನ್ನು ಇರಿಸಿಕೊಂಡವಳಿರಬಹುದು. ಇಂದಿನ ದಿವಸಕ್ಕಾಗುವಾಗ ನಾನೇ ಬಂದು ನಿನ್ನನ್ನು ಉದ್ಧರಿಸಿದ್ದೇನೆ, ಉದ್ಧರಿಸಿದ ಕಾರಣದಿಂದಲಾಗಿ ನೀ ಉದ್ಧಾರವನ್ನು ಮಾಡಿದ್ದಿ ಅಂತ ಆಡುವುದಕ್ಕೆ ತೊಡಗುತ್ತಿ. ತಾಯೇ, ಗುರುಗಳ ಮಾತಿನ ಹಾಗೆ ನಾ ಇಷ್ಟು ಮಾಡಿದವನಿದ್ದೇನೆ, ನಾನಾಡಿದ ನುಡಿಯಿಂದಲಾಗಿ ನನಗೆ ತೃಪ್ತವಾಗಿರಬಹುದು ಅಂತ ನಾನು ಭಾವಿಸ್ತೇನೆ ತಾಯೇ. ರಾಮಚಂದ್ರಮ್ಮ, ಮುಂದೇನು ನನಗೆ? ಗುರುಗಳೇ, ರಾಮನ ಆಯನ ಪ್ರಾರಂಭವಾಯಿತು ಎಂಬುದು ಈಗ ಸ್ಪಷ್ಟವಾಗುತ್ತಾ ಉಂಟು. ಸರಿ. ಕಲ್ಲಾದದ್ದು ಹೆಣ್ಣಾಯಿತು. ಈ ಹೊತ್ತಿಗೆ ಸತಿಪತಿಯರು ಒಂದಾಗುತ್ತಾ ಇದ್ದಾರೆ. ಮುನಿಗಳೇ ಇತ್ತ ಕಡೆ ಆಗಮಿಸ್ತಾರೆ, ಗೌತಮರು ಬರುತ್ತಾ ಇದ್ದಾರೆ. ಹೌದು. ಸಂತೋಷದಿಂದ ನಮ್ಮನ್ನು ಬರಮಾಡಿಕೊಂಡವರಿದ್ದಾರೆ. ಹೌದು. ಅವರ ಸಂತೋಷಕ್ಕೆ ಕಾರಣ ಯಾರು ಎಂಬುದಾಗಿ ಕೇಳಿದ್ರೆ ಅದು ನೀನು ರಾಮ, ನಿಮ್ಮ ಅನುಗ್ರಹ ದೇವ. ಅದೆಷ್ಟೋ ಸಮಯಗಳಿಂದ ಅವರೀರ್ವರು ಜೊತೆಯಾದದ್ದೇ ಇಲ್ಲ. ಈ ಹೊತ್ತಿಗೆ ಅವರು ಒಂದಾಗಿದ್ದಾರೆ ಅಂತ ಆದರೆ ಬದುಕಿನಲ್ಲಿ ಸತಿಪತಿಯರು ಜೊತೆಯಾಗಿರುವುದು ಎಷ್ಟು ಮುಖ್ಯ ಎಂಬುದನ್ನು ನೀನು ತೋರಿಸಿಕೊಟ್ಟವನಿದ್ದೀಯ. ಸರಿ. ಹಾಗಾಗಿ ಅವರ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂಬುದಾಗಿ ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಜೊತೆಯಲ್ಲಿ ಅಹಲ್ಯಾದೇವಿಯು ಜೊತೆ ಸೇರಿದವಳಿದ್ದಾರೆ. ಹೌದು. ಅವರ ಒಡಗೂಡಿಕೊಂಡು ಇವತ್ತಿನ ದಿವಸ ಇಲ್ಲಿ ತಂಗಿದ್ದು ನಮ್ಮ ಮುಂದಿನ ಪ್ರಯಾಣ ಮಿಥಿಲೆಯೆಡೆಗೆ ತೆರಳೋಣ. ಸಾಗೋಣ ಸಾಗೋಣ, ಮುಂದೆ ಸಾಗೋಣ. ಇದ್ದಲು ಮಿತಿ
ಬಂದೆ. ಸಿಂಗಾರ ಜೊತೆಗಿದೆ ಹಳದಿಯ ರಂಗೇರಿದೆ. ಎಲ್ಲ ಸಂಬಂಧ ಒಟ್ಟಿಗೆ ಹೊಳೆಯುತ್ತೆ. ಏಕ್ತಾ ದ ವೆಡ್ಡಿಂಗ್ ಕಲೆಕ್ಷನ್ ಬೈ ಆರಾ. ಪ್ರಸಿದ್ಧವಾದಂಥ ಇಕ್ಷ್ವಾಕು ವಂಶದಲ್ಲಿ ನಿಮಿ ಎಂಬ ರಾಜನೊಬ್ಬ ಇದ್ದ. ಕಾಲಗತಿಯಲ್ಲಿ ಗುರುಗಳಾದಂಥ ವಸಿಷ್ಠರ ಪ್ರಕೋಪಕ್ಕೆ ತುತ್ತಾಗಿ ದೇಹತ್ಯಾಗವನ್ನ ಮಾಡುವಂತ ಪ್ರಮೇಯ ಅವನಿಗೆ ಒದಗಿ ಬಂತು. ರಾಜನಿಲ್ಲದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅರಾಜಕತೆ ಬರ್ತದೆ ಹೇಳುವಂಥ ವಿಚಾರವನ್ನು ತಿಳಿದಂಥ ಯಾವ ಋಷಿಪೋತ್ತಮರು ಹಾಗೆಯೇ ಬ್ರಾಹ್ಮಣರು ಸೇರಿ ಮೃತರಾಜನ ತೋಳುಗಳನ್ನು ಮಥಿಸುವುದರ ಮೂಲಕ ಒಂದು ಕುಮಾರನೊಬ್ಬನ ಜನನವಾಯಿತು. ಅವನಿಗೆ ಮಿಥಿ ಎಂದೇ ನಾಮಕರಣವನ್ನ ಮಾಡಿದರು. ಅವನನ್ನೇ ಜನಕನೆಂದು ವಿದೇಹನೆಂದು ಕರೆದರು. ಅದೆಷ್ಟೋ ಕಾಲ ನ್ಯಾಯಸಮ್ಮತವಾದಂಥ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಿದಂಥ ಮಿಥಿಲಾ ಪಟ್ಟಣದ ಕಾರಣಕರ್ತನಾದ. ಮುಂದೆ ಅವನ ವಂಶದಲ್ಲಿ ಹುಟ್ಟಿದವರನ್ನೆಲ್ಲ ಜನಕನೆಂದೇ ಸಂಬೋಧಿಸಿದರು. ಆ ಪವಿತ್ರವಾದಂಥ ವಂಶದಲ್ಲಿ ಹುಟ್ಟಿದಂಥ ಹ್ರಸ್ವರೋಮ ಜನಕನೆಂಬ ಅವನಿಗೆ ಮಗನಾಗಿ ಕ್ಷೀರಧ್ವಜ ಜನಕ ಹಾಗೂ ಕುಶಧ್ವಜ ಜನಕನಾಗಿ ನಾವೀರುವರು ಅಣ್ಣ ತಮ್ಮಂದಿರು ಹುಟ್ಟಿ ಬಂದೆವು. ದೊಡ್ಡವನಾದಂಥ ಕ್ಷೀರಧ್ವಜ ಜನಕನಾದಂಥ ನಾನು ನ್ಯಾಯ ನಿಷ್ಠೆಯಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದೇನೆ. ನನ್ನ ತಮ್ಮನಾದಂಥ ಕುಶಧ್ವಜ ಜನಕ ರಾಜ್ಯಭಾರದಲ್ಲಿ ರಾಜಕಾರಣದಲ್ಲಿ ನನಗೆ ಸಹಾಯಿಯಾಗಿಯೂ ಕೂಡ ಇದ್ದಾನೆ. ಕೇವಲ ರಾಜ್ಯ ಭಾರದ ವಿಚಾರ ಮಾತ್ರ ಅಲ್ಲ, ಅದರೊಂದಿಗೆ ಒಂದಷ್ಟು ಆಧ್ಯಾತ್ಮಿಕವಾದಂಥ ಚಿಂತನೆಯನ್ನ ಮಾಡ್ತಾ ಆತ್ಮೋನ್ನತಿಯ ದಾರಿಯಲ್ಲಿ ಸದಾ ದೈವಭಕ್ತಿಯಿಂದ ಕೂಡಿಕೊಂಡು ಸದಾಕಾಲ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಕಾಲ ಕಳೆಯುತ್ತಾ ಇದ್ದೇನೆ. ಅದೆಷ್ಟೋ ಜ್ಞಾನಿಗಳು ನನ್ನ ಬಳಿ ಬಂದು ಜ್ಞಾನ ಪಿಪಾಸುಗಳಾಗಿ ಬಂದು ನನ್ನಿಂದ ಜ್ಞಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಎಲ್ಲವೂ ಸರಿಯಾಗಿ ಇದ್ದರೂ ಕೂಡ ಸಂತತಿ ಇಲ್ಲ ಹೇಳುವಂಥ ದುಃಖ ನನ್ನನ್ನು ಕೂಡ ಕಾಡದೇ ಇರಲಿಲ್ಲ. ಅದೆಷ್ಟೋ ಕಾಲ ಮಕ್ಕಳಿಲ್ಲ ಹೇಳುವಂಥ ದುಃಖದಲ್ಲಿ ಕಾಲ ಕಳೆದವ ನಾನು ಕೂಡ. ಆದರೆ ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹೇಳುವಂಥ ಯಾವ ನುಡಿಯಿದೆ ಅದನ್ನು ಚೆನ್ನಾಗಿ ತಿಳಿದವ ನಾನು. ಜಗನ್ಮಿಥ್ಯ ಬ್ರಹ್ಮ ಸತ್ಯಂ ಹೇಳುವಂಥ ಸತ್ಯವನ್ನು ತಿಳಿದವನಾಗಿ ಮಕ್ಕಳಿಲ್ಲ ಹೇಳುವಂಥ ವಿಚಾರವನ್ನು ಅಷ್ಟೊಂದು ತಲೆಗೆ ತೆಗೆದುಕೊಳ್ಳದೆ ನನ್ನ ದಾರಿಯಲ್ಲೇ ಆತ್ಮೋನ್ನತಿಯ ಆ ಪದದತ್ರ ತೆರಳುವಂಥ ದಾರಿಯಲ್ಲಿ ಮುನ್ನಡೀತಾ ಇದ್ದೆ. ನನಗೆ ಆ ಕುರಿತಾದಂಥ ಚಿಂತೆ ಇಲ್ಲದಿದ್ದರೂ ಕೂಡ ನನ್ನ ಪ್ರಜೆಗಳು ದುಃಖಿಸ್ತಾ ಇದ್ರು. ನಮಗೆನ್ಯಾರು ಹೇಳುವಂಥ ಚಿಂತೆ ಅವರನ್ನು ಬಾಧಿಸ್ತಾ ಇತ್ತು. ನನ್ನ ಪರಿವಾರದವರು ಕೂಡ ದುಃಖಿಸ್ತಾ ಇದ್ರು.
ಅವರೆಲ್ಲರ ದುಃಖವನ್ನು ಕಂಡು ಸಂತತಿಯನ್ನು ಹೊಂದಬೇಕು ಹೇಳುವಂಥ ಆಶಯವನ್ನು ನಾನು ಹೊಂದಿದೆ. ಆ ನಿಮಿತ್ತವಾಗಿ ಯಜ್ಞವೊಂದನ್ನು ನೆರವೇರಿಸುವುದು ಹೇಳುವಂಥ ಸಂಕಲ್ಪವನ್ನು ಕೈಗೊಂಡೆ. ಯಜ್ಞ ಯಾಗಾದಿಗಳು ನಮಗೆ ಹೊಸತೇನಲ್ಲ. ನಿತ್ಯವೂ ಕೂಡ ಯಜ್ಞ ಯಾಗಾದಿಗಳನ್ನು ತಪಶ್ಚರ್ಯೆಯನ್ನು ಮಾಡ್ತಾ ದಾನ ಧರ್ಮಗಳನ್ನು ಮಾಡ್ತಾ ದಿನ ಕಳೆಯುವವ ನಾನು. ಆದರೆ ಸಂತತಿ ಭಾಗ್ಯ ಪ್ರಾಪ್ತಿಗಾಗಿ ಈ ತನಕ ಯಜ್ಞವನ್ನು ನಾನು ಅನುಷ್ಠಾನ ಮಾಡಿದವನಲ್ಲ. ಈಗ ಆ ಸಂತತಿ ಭಾಗ್ಯ ನನಗೆ ಪ್ರಾಪ್ತಿಯಾಗಬೇಕು ಹೇಳುವಂಥ ಉದ್ದೇಶದಿಂದ ಯಜ್ಞವೊಂದನ್ನು ಕೈಗೊಳ್ಳಬೇಕು ಹೇಳುವಂಥ ಸಂಕಲ್ಪದೊಂದಿಗೆ ಆರಂಭದಲ್ಲಿ ಭೂಶುದ್ಧಿಗೋಸ್ಕರವಾಗಿ ಎತ್ತುಗಳಿಗೆ ಚಿನ್ನದ ನೇಗಿಲನ್ನು ಕಟ್ಟಿ ಭೂಮಿಯನ್ನು ಉಳುವಂಥ ಸಂದರ್ಭ ಅತ್ಯಂತ ಆಶ್ಚರ್ಯದ ವಿಚಾರವನ್ನು ನಡೆದು ಹೋಯಿತಲ್ಲ. ನೇಗಿಲಿನ ತುದಿಗೆ ಸ್ವರ್ಣ ಖಚಿತವಾದಂಥ ಪೆಟ್ಟಿಗೆಯೊಂದು ಸಿಲುಕಿದಾಗ ಅದೇನೆಂಬುದಾಗಿ ಆಶ್ಚರ್ಯದಿಂದ ತೆರೆದು ನೋಡಿದರೆ ನನ್ನ ಪಾಲಿನ ಭಾಗ್ಯವೋ ಎಂಬಂತೆ, ಆ ಭಾಗ್ಯ ದೇವತೆಯ ಉದಯವೋ ಆಯಿತೋ ಹೇಳುವಂತೆ ಆ ಪೆಟ್ಟಿಗೆಯೊಳಗೆ ಅತ್ಯಂತ ಸುಂದರಳಾದಂಥ ಕೋಮಲೆಯಾದಂಥ ಒಂದು ಹೆಣ್ಣು ಮಗುವನ್ನು ನಾನು ಕಂಡೆ. ಸರ್ವ ಅಲಂಕಾರ ಭೂಷಿತಳಾಗಿದ್ದಂಥ ಆ ಮಗುವನ್ನು ಅತ್ಯಂತ ವಾತ್ಸಲ್ಯಪೂರ್ಣವಾಗಿ ಕೈಗೆತ್ತಿಕೊಂಡು ಮುದ್ದಾಡಿದೆ. ಬಹಳಷ್ಟು ಸಂತೋಷಪಟ್ಟೆ. ಸಂತತಿ ಭಾಗ್ಯಕ್ಕಾಗಿ ನಾನು ಕೈಗೊಂಡಂಥ ಕಾರ್ಯದ ಆರಂಭದಲ್ಲೇ ಭಗವಂತ ನನಗೆ ಆ ಭೂಮಿಜೆ ನನಗೆ ಆ ಮಗುವನ್ನು ಅನುಗ್ರಹಿಸಿದಳ, ಭೂಮಿ ತಾಯಿ ನನಗೆ ಮಗುವನ್ನು ಅನುಗ್ರಹಿಸಿದಳಲ್ಲ ಹೇಳುವಂಥ ಸಂತೋಷದಿಂದ ಆ ಭೂಮಿಜೆಯಾದಂಥ ಮಗುವಿಗೆ ಸೀತಾ ಎಂಬುದಾಗಿ ನಾಮಕರಣವನ್ನು ಕೂಡ ಮಾಡಿದೆ. ಸರಿ. ಅದರ ಜೊತೆಗೆ ಕೈಗೊಂಡಂಥ ಯಜ್ಞ ಮಹೋತ್ಸವವನ್ನು ಕೂಡ ನೆರವೇರಿಸಿದೆ. ಭಗವಂತನ ಅನುಗ್ರಹ ಪ್ರಸಾದವೋ ಎಂಬಂತೆ ನನ್ನ ಮಡದಿಯಾದಂಥ ಮಡದಿ ಗರ್ಭಿಣಿಯಾದಳು. ಅವಳು ಕೂಡ 9 ತಿಂಗಳು ತುಂಬಿ 10ನೇ ತಿಂಗಳಿಗೆ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟಳು. ಊರ್ಮಿಳೆ ಎಂಬುದಾಗಿ ಅವಳಿಗೂ ಕೂಡ ನಾಮಕರಣ ಮಾಡಿದೆ. 2 ಹೆಣ್ಣು ಮಕ್ಕಳು ಅತ್ಯಂತ ಸಂತೋಷದಿಂದ ಅವರು ಆಟವಾಡುತ್ತಾ ಬೆಳೆದರು. ಅವರಿಗೆ ಬೇಕಾದಂಥ ವಿದ್ಯಾಭ್ಯಾಸವನ್ನು ಮಾಡಿದೆ, ಸಂಸ್ಕಾರವನ್ನು ಹೇಳಿಕೊಟ್ಟೆ, ಅತ್ಯಂತ ಗುಣ ಸಂಪನ್ನೆಯರಾಗಿ ಅವಳನ್ನು ಬೆಳೆಸಿದೆ. ಇದೀಗ ಸೀತೆ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಯಾವತ್ತೂ ಕೂಡ ಒಂದು ಹೆಣ್ಣು ಮಗುವಿನ ತಂದೆಗೆ ಚಿಂತೆ ಇದ್ದೇ ಇರ್ತದೆ, ಯಾರಿಗೆ ನನ್ನ ಮಗಳನ್ನು ಕೊಡಲಿ, ಅಂತಿಂಥವರಿಗೆ ಕೊಡ್ಲಿಕ್ಕೆ ಆಗ್ತದ. ಸೀತೆ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ ಹೇಳುವಂಥ ವಿಚಾರ ತಿಳಿದಾಗ ಎಷ್ಟೋ ಜನ ಬಂದು ಸೀತೆಯನ್ನು ನಮಗೆ ಧಾರೆ ಎರೆದು ಕೊಡ್ತೀರಾ ಎಂಬುದಾಗಿ ಎಷ್ಟೋ ರಾಜಕುಮಾರರು ಬಂದು ಕೇಳ್ತಾ ಇದ್ದಾರೆ. ಹಾಗೆಲ್ಲ ನಾವು ಇಷ್ಟೊಂದು ಪ್ರೀತಿಯಲ್ಲಿ ಸಾಕಿದಂಥ ಮಗಳನ್ನು ಕೇಳಿದವರಿಗೆ ಕೊಡಲಿಕ್ಕೆ ಆಗ್ತದ? ಇಲ್ಲ. ನಮ್ಮ ಆಸೆ ಏನು? ನನ್ನ ಮಗಳನ್ನು ಶ್ರೇಷ್ಠನಾದವನಿಗೆ, ಅತ್ಯಂತ ಗುಣವಂತನಿಗೆ, ಯೋಗ್ಯ ಕುಲವಂತನಿಗೆ ಧಾರೆ ಎರೆದು ಕೊಡಬೇಕು ಹೇಳುವಂಥ ಸಂಕಲ್ಪ ತಾನೆ. ಆ ನಿಟ್ಟಿನಲ್ಲಿ ಸಿಕ್ಕಿದವರಿಗೆಲ್ಲ ನನ್ನ ಮಗಳನ್ನು ಕೊಡುವ ಹಾಗಿಲ್ಲ. ನನ್ನ ಮಗಳ ಕೈ ಹಿಡಿಯುವವ ಅತ್ಯಂತ ಶ್ರೇಷ್ಠನಾಗಿರಬೇಕು ಹೇಳುವಂಥ ಉದ್ದೇಶದಿಂದ ಸ್ವಯಂವರವೊಂದನ್ನು ಏರ್ಪಡಿಸುವುದು ಹೇಳುವಂಥ ಚಿಂತನೆಯನ್ನು ಮಾಡಿದೆ. ಆ ಸ್ವಯಂವರದಲ್ಲಿ ಒಂದು ಪಣವನ್ನು ಇಡಬೇಕು ಹೇಳುವಂಥ ಆಲೋಚನೆ ಮಾಡಿದಾಗ ನಮ್ಮ ಹಿರಿಯರ ಕಾಲದಿಂದ ಅನುಗ್ರಹ ಪುರಸ್ಸರವಾಗಿ ನಮಗೆ ಪ್ರಾಪ್ತಿಯಾದಂಥ ಶಿವಧನಸ್ಸು ನಿತ್ಯವೂ ಕೂಡ ನಮ್ಮ ಪೂಜಾ ಮಂದಿರದಲ್ಲಿ ಆರಾಧನೆಗೊಳ್ತಾ ಇದೆ. ಆ ಮಹತ್ತರವಾದಂಥ ಆ ಶಿವಧನುಸ್ಸನ್ನು ಯಾರು ಎತ್ತಿ ಹೆದೆಯೇರಿಸ್ತಾರೋ ಅವರಿಗೆ ತನ್ನ ಮಗಳನ್ನು ಧಾರೆ ಎರೆದು ಕೊಡುವುದು ಹೇಳುವಂಥ ತೀರ್ಮಾನವನ್ನು ಮಾಡಿದೆ. ಈ ವಿಚಾರವನ್ನು ಎಲ್ಲ ದೇಶದ ರಾಜಕುಮಾರರಿಗೆ ಓಲೆಯನ್ನು ಕಳಿಸುವುದರ ಮೂಲಕ ತಿಳಿಸಿದೆ. ನಾಳೆಯ ದಿವಸವೇ ಸ್ವಯಂವರ ಎಂಬುದಾಗಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ದೇಶ ವಿದೇಶದಿಂದ ಎಲ್ಲ ರಾಜಕುಮಾರರು ಸಾಲು ಸಾಲಾಗಿ ನಮ್ಮ ಮಿಥಿಲಾ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಅವರನ್ನೆಲ್ಲ ಸೂಕ್ತವಾದಂಥ ಅವರ ವಸತಿಗಿರುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇಡೀ ಮಿಥಿಲೆಯನ್ನು ಸೀತಾ ಸ್ವಯಂವರಕ್ಕಾಗಿ ಅತ್ಯಂತ ವೈಭವದಿಂದ ಬಳಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಚಾರನೊಬ್ಬ ಓಡಿ ಬಂದು ಹೇಳ್ತಾ ಇರುವಂಥ ವಿಚಾರವೇನು? ಮಹರ್ಷಿಗಳಾದಂಥ ವಿಶ್ವಾಮಿತ್ರರು ತನ್ನ ಶಿಷ್ಯಂದಿರೊಂದಿಗೆ ನಮ್ಮ ಮಿಥಿಲಾ ಪಟ್ಟಣವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಹೇಳುವಂಥ ವಿಚಾರ ತಿಳಿದು ಅತ್ಯಂತ ಸಂತೋಷವಾಯಿತು. ಈ ಮಹೋತ್ಸವದಲ್ಲಿ ಆ ವಿಶ್ವಾಮಿತ್ರ ಮಹರ್ಷಿಗಳು ಕೂಡ ಭಾಗಿಯಾಗುವುದು ನನ್ನ ಪಾಲಿನ ಭಾಗ್ಯವೇ ಸರಿ.
ಆ ನಿಟ್ಟಿನಲ್ಲಿ ಏನೇ ಒತ್ತಡವಿದ್ದರೂ ಕೂಡ ಅದನ್ನೆಲ್ಲ ಬದಿಗಿರಿಸಿ ನಾನು ಮಾಡಬೇಕಾದಂಥ ಕರ್ತವ್ಯ ಆ ಪೂಜ್ಯರನ್ನು ಗೌರವಿಸುವುದು ತಾನೆ, ಅವರನ್ನು ಆಧರಿಸಬೇಕು ತಾನೆ. ಪರಿಯರಿತು ಜನಕ ಬಂಧು ಸತ್ಕರಿಸಿ ಕರೆ ತಂದು ಮುನಿಯನಂದು ಕರಳರನು ಪರಿಪಿಸುತ್ತಲೇ ಬೆಸಗೊಂಡ ಭರಿತ ವಿಸ್ಮಯ ಭಾವದಿ ಪರಿಯರಿತು ಜನಕ ಬಂಧು ಗೌರವಿಸಬೇಕು, ಯಾವ ರೀತಿ ಆಧರಿಸಬೇಕು ಹೇಳುವಂಥ ವಿಚಾರವನ್ನು ತಿಳಿದಂಥ ನಾನು ಮಹರ್ಷಿ ವಿಶ್ವಾಮಿತ್ರರು ನಮ್ಮ ಆಸ್ಥಾನಕ್ಕೆ ಬರ್ತಾ ಇದ್ದಾರೆ ಹೇಳುವಂಥ ವಿಚಾರವನ್ನು ತಿಳಿದು ನೇರವಾಗಿ ಓಡೋಡಿಕೊಂಡು ಬಂದು ನನ್ನ ಮಡದಿಯನ್ನು ಹಾಗೆ ನನ್ನ ಪರಿವಾರದವರನ್ನ ಕರಕೊಂಡು ದ್ವಾರದ ಬಳಿಗೆ ಬಂದಿದ್ದೇನೆ. ಬರ್ತಾ ಇದ್ದಾರಲ್ಲ ಆ ಮಹಾಮಹಿಮರಾದಂಥ ವಿಶ್ವಾಮಿತ್ರರು, ಬನ್ನಿ ಬನ್ನಿ ಮಹರ್ಷಿಗಳೇ, ನಿಮಗೆ ಆದರದ ಸ್ವಾಗತವನ್ನೇ ಕೈತಾ ಇದ್ದೇನೆ. ಬರಬೇಕು, ಹೀಗೆ ಬರಬೇಕು, ಈ ಆಸನವನ್ನ ಸ್ವೀಕಾರ ಮಾಡಬೇಕು. ಸ್ವೀಕರಿಸಿದ್ದೇನೆ. ಪತ್ನಿ ಸಮೇತನಾಗಿ ನಿಮ್ಮ ಪಾದಾರವಿಂದಗಳನ್ನು ನಾನು ತೊಳೆದವನಿದ್ದೇನೆ, ಕೈಗಳಿಗೆ ಅರ್ಘ್ಯವನ್ನ ಸಮರ್ಪಿಸಿದ್ದವನಿದ್ದೇನೆ, ಮುಖಕ್ಕೆ ಆಚಮನೀಯವನ್ನು ಸಮರ್ಪಿಸಿ ಆದರೋಪಚಾರಗಳನ್ನು ವಿಧಿವತ್ತಾಗಿ ನಿಮಗೆ ಕಲ್ಪಿಸಿದ್ದೇನೆ. ಸಂತೋಷಗೊಳ್ಳಬೇಕು ತಾವು. ಸಂತುಷ್ಟಗೊಂಡಿದ್ದ ತಮ್ಮ ಪಾದಾರವಿಂದಗಳಿಗೆ ಇದೋ ತನ್ನ ತಲೆಯನ್ನ ತಾಗಿಸುವುದರ ಮೂಲಕ ಆ ಪಾದ ಧೂಳಿಯನ್ನ ನನ್ನ ಶಿರಕ್ಕಾಂತು ಧನ್ಯನಾದೆ ಸ್ವಾಮಿ. ನೀವು ಮಾತ್ರ ಅಲ್ಲ, ಅದೇನು ನಿಮ್ಮ ಹಿಂದೆ ಅಷ್ಟೊಂದು ಪ್ರಭೆ ಏನೆಂದು ನೋಡಿದರೆ ತರಳರ ಇರುವರು. ಹೌದು, 2 ಬಾಲಕರು ನಿಮ್ಮ ಜೊತೆ. ಏನೊಂದು ಪ್ರಭೆ! ನಾನಿಷ್ಟರ ತನಕ ಅಂತ ಒಂದು ಅರ್ಚಸ್ಸಿನ ತೇಜಸ್ಸಿನ ಬಾಲಕರನ್ನ ಕಂಡದ್ದೇ ಇಲ್ಲ. ಏನು ಏನು ಬಾಲ ಆದಿತ್ಯರ ಪ್ರಭೆಯಂತೆ ಶೋಭಿಸುವ ಅವರು ಸಾಕ್ಷಾತ್ ಮನ್ಮಥನ ಸಾಕಾರತೆಯನ್ನು ಹೊಂದಿದವರು ಕೂಡ ಆಗಿದ್ದಾರೆ. ಸಾಧಾರಣ ನಿಮ್ಮ ಜೊತೆ ಋಷಿಕುಮಾರರು ನಿಮ್ಮ ಶಿಷ್ಯಂದಿರು ಇರುವ ಕ್ರಮ. ಆದರೆ ಇವರು ಋಷಿಕುಮಾರರಂತೆ ಕಾಣ್ತಾ ಇಲ್ಲ. ಅಲ್ಲ, ಯಾರಿವರು? ಇವರ ಕುಲ ಯಾವುದು? ಯಾವ ದೇಶದವರು ಇವರು ಎಂಬುದಾಗಿ ಹೇಳುವಿರಾ? ಜನಕ ಮಹಾರಾಜ, ಮಹರ್ಷೇ, ನಿನ್ನ ಆತಿಥ್ಯವನ್ನು ಸ್ವೀಕರಿಸಿ ಸಂತುಷ್ಟಗೊಂಡಿದ್ದೇನೆ. ಧನ್ಯನಾದೆ ಸ್ವಾಮಿ. ರಾಜನು ಅತಿಥಿಯನ್ನು ಹೇಗೆ ಸತ್ಕಾರ ಮಾಡಬೇಕು ಎಂಬುದು ನಿನ್ನಿಂದ ಕಲಿಯಬೇಕು. ಪೂಜ್ಯ ಪೂಜಾ ವ್ಯತಿಕ್ರಮ ಶ್ರೇಯ ಪ್ರತಿಬದ್ನಾತಿ ಎಂಬ ವಾಕ್ಯ ಇಲ್ಲವೇ? ಪೂಜ್ಯರನ್ನ ಗೌರವಿಸಬೇಕಾದ್ದು ನಮ್ಮಂತವರ ಕರ್ತವ್ಯ ತಾನೆ. ರಾಜನೂ ಹೌದು, ರಾಜ ಋಷಿಯೂ ಹೌದು. ನೀನು ನನ್ನನ್ನು ಕಂಡಂತಹ ನೀನು ನನ್ನ ಜೊತೆಗಿರುವರ ವಿಚಾರವನ್ನು ಕೇಳುತ್ತಾ ಇದ್ದೀಯ. ಹೌದು, ಸಾಮಾನ್ಯವಾಗಿ ನನ್ನ ಜೊತೆಯಲ್ಲಿರುವವರೆಲ್ಲರೂ ಕೂಡ ನನ್ನ ಶಿಷ್ಯಂದಿರೇ. ಸರಿ, ಇವರೂ ಕೂಡ ಶಿಷ್ಯಂದಿರೇ. ಆದರೆ ಇವರನ್ನು ಕರೆದುಕೊಂಡು ಬಂದವನು ನಾನೇ. ಇರುವುದು ಅಯೋಧ್ಯೆಯಲ್ಲಿ. ಸೂರ್ಯವಂಶವನ್ನು ನೀವು ಕೇಳಿರಬಹುದು. ಹೌದು, ಸೂರ್ಯವಂಶದಲ್ಲಿ ವರ್ತಮಾನದಲ್ಲಿ ಅರಸಪ್ರಾಯನಾಗಿ ಮೆರೆಯುತ್ತಿರುವಂತಹ ರಾಜ ದಶರಥನ ಮಕ್ಕಳು ಇವರು. ರಾಮ ಲಕ್ಷ್ಮಣ ಎಂಬುದಾಗಿ ಹೆಸರು. ನನ್ನ ಜೊತೆ ಯಾಕಿದ್ದಾರೆ ಎಂಬಂತಹ ಪ್ರಶ್ನೆ, ಅದುವೇ ನನಗೆ ಪ್ರಶ್ನೆ. ಅದಕ್ಕೆ ಉತ್ತರ ನಾನು ಹೇಳ್ತೇನೆ. ನಾನು ಮಾಡುವುದು ಯಜ್ಞ ಕಾರ್ಯ. ಸರಿ, ಲೋಕ ಕಲ್ಯಾಣಾರ್ಥವಾಗಿ ಸದಾಕಾಲ ಯಜ್ಞ ಯಾಗಾದಿಗಳಲ್ಲಿ ತೊಡಗಿಕೊಳ್ಳುವವರು ನೀವು. ಯಜ್ಞವನ್ನು ಹಾಳು ಮಾಡುವುದು ರಾಕ್ಷಸರು. ಯಜ್ಞ ಕಂಟಕರೆಂದೇ ಅವರನ್ನು ಸಂಬೋಧಿಸ್ತಾರೆ. ಅವರನ್ನು ಪರಿಗ್ರಹಿಸುವುದಕ್ಕಾಗಿ ಇವರನ್ನು ನನ್ನ ಜೊತೆ ಕರೆದುಕೊಂಡು ಬಂದಿದ್ದೇನೆ. ಅವರನ್ನು ನಿಗ್ರಹಿಸಲು ಈ ರಾಜಕುಮಾರರನ್ನ ಕರೆತಂದಿರೆ. ಯಜ್ಞ ಸಂರಕ್ಷಕರು ಈ ಬಾಲಕರನ್ನ. ಹೌದು. ಆದ್ದರಿಂದ ಇವರು ನನ್ನ ಕೂಡ ಇಲ್ಲಿಯವರೆಗೆ ಬಂದಿದ್ದಾರೆ. ಇವರು ಸೂರ್ಯವಂಶಿಗಳಿದ್ದಾರೆ. ಮತ್ತೆ ನಾಳೆ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಗಳಾಗಬೇಕೆಂಬ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇವೆ. ವಿಶ್ವಾಮಿತ್ರ ಮಹರ್ಷಿಗಳೇ, ನಿಮ್ಮ ವಿಚಾರವನ್ನ ಕೇಳಿದಾಗ ಧನ್ಯನಾದೆ ಸ್ವಾಮಿ. ಈ ವಿಚಾರವನ್ನ ಕೇಳಿ ಮನದಿ ಸಂತಸವಾಯಿತು ನನಗೆ. ಯಾಕೆ ಅಂತ ಹೇಳಿದರೆ, ನಿಮ್ಮಂತ ಆ ಶ್ರೇಷ್ಠರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಹೊಂದುವುದೇ ನಮ್ಮ ಭಾಗ್ಯ. ಅಷ್ಟು ಮಾತ್ರ ಅಲ್ಲ, ಶ್ರೇಷ್ಠ ಕುಲೋತ್ತಮರಾದಂಥ ಈ ಅಯೋಧ್ಯೆಯ
ರಾಜಕುಮಾರರನ್ನು ಕೂಡ ಕರ್ಕೊಂಡು ಬಂದಿದ್ದೀರಲ್ಲ, ಅತ್ಯಂತ ಸಂತೋಷವಾಗಿದೆ. ಇವತ್ತಿನ ದಿವಸ ನಿಮಗೆ ವಿಶ್ರಾಂತಿಯನ್ನು ಪಡೆಯುವುದಕ್ಕೋಸ್ಕರ ವಿಶೇಷವಾದಂತ ವ್ಯವಸ್ಥೆಯನ್ನ ಮಾಡಿದ್ದೇನೆ. ಆ ವ್ಯವಸ್ಥೆಯನ್ನ ನೀವು ಸ್ವೀಕರಿಸಿ ನಿಮ್ಮ ಜಪ ತಪಾದಿಗಳಿಗೆ ಯಾವುದೇ ಕೊರತೆ ಇಲ್ಲದೆ ಅಲ್ಲಿ ನಿಮ್ಮ ಜಪ ತಪಾದಿಗಳನ್ನ ಮಾಡಿ ಆಮೇಲೆ ವಿಶ್ರಮಿಸಿ ನಾಳೆ ಸ್ವಯಂವರ ಮಂಟಪಕ್ಕೆ ಈ ರಾಜಕುಮಾರರನ್ನ ಕರೆಕೊಂಡು ತಾವು ಅಲ್ಲಿ ಆಗಮಿಸಬೇಕು. ಹಾಗೇ ಆಗಲಿ. ರಾಮನಂ ಪರಿಕಿಸಿದೊಡೆ ಅವನೆದ್ದು ಕೈ ಮುಗಿದು ಮನದೊಳಗೆ ರಾಜಕುಮಾರ, ಆ ಶಿವಧನಸ್ಸನ್ನು ಹೆದೆಗೇರಿಸಿದವನಿದ್ದಾನೆ. ಅದನ್ನು ನಾನು ನನ್ನ ಕಣ್ಣಾರೆ ಕಂಡವಳಿದ್ದೇನೆ. ಪಣವನ್ನ ಗೆದ್ದುಕೊಂಡಂತ ಶ್ರೀರಾಮಚಂದ್ರನಿಗೆ ಮಗಳಾದಂತ ಸೀತೆಯನ್ನ ವಿಧಿವತ್ತಾಗಿ ವಿವಾಹ ಮಾಡಿಕೊಡಬೇಕಾದ್ದು ನನ್ನ ಧರ್ಮ. ಇದು ಪ್ರಚಂಡ ವಿಷ್ಣುಧನವು ಪರಶುಧರನೇ ಹೆದೆ ಏರಿಸಿದ ಕಾಲಕ್ಕೆ ಶಿಂಜಿನಿಗೆ ಬಾಣವನ್ನ ಹೂಡುವುದರ ಮೂಲಕವಾಗಿ ಅದೇ ಕೇಳುವುದಕ್ಕೆ ತೊಡಗಿದೆ. ಕೋದಂಡಹ ಕೋದಂಡಹ ಎನ್ನುವುದಾಗಿ ಯಾರನ್ನ ದಂಡಿಸಬೇಕು ನೀನೇ ಹೇಳಬೇಕು. ರಘುರಾಮಚಂದ್ರನಿ ಹರಿಯೆನ್ನುವ ನಾನೇ ಆರ್ಜಿಸಿಕೊಂಡಂತ ತಪೋಬಲವೇನಿದೆಯೋ ಆ ತಪೋಬಲವನ್ನು ಈ ಬಿಲ್ಲಿಗೆ ದಂಡವಾಗಿ ನಾನು ಒದಗಿಸಬಲ್ಲೆ. ಸರಿ, ನೀನು ಅದನ್ನು ಛೇದಿಸುತ್ತಿ ಅಂತ ಆದರೆ ಮುಂದೇನು ಅಂತ ಮತ್ತೆ ಆಡುತ್ತೇನೆ. ಸಿಂಗಾರ ಜೊತೆಗಿದೆ, ಹಳದಿಯ ರಂಗೇರಿದೆ. ಎಲ್ಲ ಸಂಬಂಧ ಒಟ್ಟಿಗೆ ಹೊಳೆಯುತ್ತೆ. ಏಕ್ತಾ ದ ವೆಡ್ಡಿಂಗ್ ಕಲೆಕ್ಷನ್ ಬೈ ಆರಾ.